ಕಳೆದ ತಿಂಗಳ ಹಿಂದೆ ರಾತ್ರಿ ಹೊತ್ತು ನಿರ್ಜನ ಪ್ರದೇಶದಲ್ಲಿ ಪತ್ತೆಯಾದ ಮಾನಸಿಕ ಯುವತಿಯನ್ನ ರಕ್ಷಿಸಿ ವಿಶೇಷಟಿ ಅಂಬಲ್ಪಾಡಿಯವರು ಪೊಲೀಸರ ಸಹಾಯದಿಂದ ಬಾಳಿಗ ಆಸ್ಪತ್ರೆಗೆ ದಾಖಲಿಸಿದರು. ಚಿಕಿತ್ಸೆಗೆ ಸ್ಪಂದಿಸಿದ ಯುವತಿ ಬಹಳಷ್ಟು ಚೇತರಿಸಿಕೊಂಡು ಸಹಜ ಸ್ಥಿತಿಗೆ ಬಂದಿದ್ದಾರೆ. ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿ ಯುವತಿಯ ಸಂಬಂಧಿಕರು ಪತ್ತೆಯಾಗದ ಹಿನ್ನೆಲೆಯಲ್ಲಿ ನಿಟ್ಟೂರಿನ ಮಹಿಳಾ ಕೇಂದ್ರಕ್ಕೆ ದಾಖಲಿಸಲಾಗಿದೆ. ಯುವತಿಯು ಮೂಲತಃ ಮಹಾರಾಷ್ಟ್ರದ ಮೀನಾಕ್ಷಿ ನೊಂದು ಬೀದಿ ಪಾಲಾಗಿ ಅದೆಷ್ಟೋ ತೊಂದರೆ ಅನುಭವಿಸಿರುವುದು ಮೇಲ್ನೋಟಕ್ಕೆ ತಿಳಿದು ಬಂದಿರುತ್ತದೆ. ಬಾಳಿಗ ಆಸ್ಪತ್ರೆಯಲ್ಲಿ ಮಾನಸಿಕ ಹಾಗೂ ದೈಹಿಕ ಚಿಕಿತ್ಸೆ ವಿಶೇಷ ರಿಯಾಯಿತಿ ದರದಲ್ಲಿ ನೀಡಲಾಗಿದ್ದು 40 ದಿನಗಳ ಔಷಧಿಯನ್ನ ಕೇಂದ್ರಕ್ಕೆ ನೀಡಲಾಗಿದೆ. ಚಿಕಿತ್ಸಾ ವೆಚ್ಚವನ್ನು ಅಂಬಲ್ಪಾಡಿಯ ಸುಹೇಲ್ ಸಾನ್ ಹಾಗೂ ವಿಶುಶೆಟ್ಟಿ ಭರಿಸಿದ್ದು ಚಿಕಿತ್ಸೆಯಿಂದ ಯುವತಿ ಸುಧಾರಿಸಿಕೊಂಡಿದ್ದಾರೆ. ಯುವತಿಯ ಸಂಬಂಧಿಕರು ಅಥವಾ ಪರಿಚಯಸ್ಥರು ನಿಟ್ಟೂರು ಮಹಿಳಾ ಕೇಂದ್ರ ಸಂಪರ್ಕಿಸಲು ಸೂಚಿಸಲಾಗಿದೆ.